ಭಾರತ ಆತ್ಮನಿರ್ಭರ ದೇಶವಾಗಬೇಕು ಎಂಬುದು ಸಮಸ್ತ ಭಾರತೀಯರ ಕನಸು. ಪ್ರಧಾನಿ ನರೇಂದ್ರ ಮೋದಿ ಅವರ ವೋಕಲ್ ಫಾರ್ ಲೋಕಲ್ ಮಂತ್ರಕ್ಕೆ ತಕ್ಕಂತೆ ಪುತ್ತೂರಿನಲ್ಲಿ ಕಳೆದ 22 ವರ್ಷಗಳಿಂದ ಟಿವಿ ದುರಸ್ತಿಯಲ್ಲಿ ಅನುಭವಿ ಹೊಂದಿರುವ ಜಿಎಲ್ ಕಾಂಪ್ಲೆಕ್ಸ್ನಲ್ಲಿ ಟಿವಿ ಕ್ಲಿನಿಕ್ನ ಮಾಲಕ ಸತ್ಯಶಂಕರ್ ರವರ ಹೊಸ ಚಿಂತನೆಯೊಂದಿಗೆ ದೀರ್ಘಕಾಲಿಕ ಬಾಳ್ವಿಕೆಯುಳ್ಳ ಟೆಲಿವಿಷನ್ ಬ್ರ್ಯಾಂಡ್ನ ಎಸ್ಟಿವಿಸಿ ಎಲ್ಇಡಿ ಸ್ಮಾರ್ಟ್ ಟಿವಿ ಜನವರಿ 3ರಂದು ಸಂಸ್ಥೆಯಲ್ಲಿ ಬಿಡುಗಡೆಗೊಂಡಿತು. ಜಿಎಲ್ ಆಚಾರ್ಯ ಜುವೆಲ್ಲರ್ಸ್ನ ಮಾಲಕ ಜಿಎಲ್ ಬಲರಾಮ ಆಚಾರ್ಯ ಅವರು ಟಿವಿ ಬಿಡುಗಡೆಗೊಳಿಸಿದರು. ಇದೇ ಸಂದರ್ಭದಲ್ಲಿ ಅವರು ನೂತನ ಬ್ರ್ಯಾಂಡೆಡ್ ಟಿವಿಯ ಪ್ರಥಮ ಖರೀದಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾನು 15 ವರ್ಷದಿಂದ ಸತ್ಯಶಂಕರ್ ಅವರನ್ನು ನೋಡುತ್ತಿದ್ದೇನೆ. ನಾನು ಕಂಡುಕೊಂಡಂತೆ ಅವರೊಬ್ಬ ಕನಸುಗಾರ ಮಾತ್ರವಲ್ಲ, ಕನಸುಗಳನ್ನು ನನಸು ಮಾಡುವವರು. ಅವರ ಸಂಸ್ಥೆ ಹಂತ ಹಂತವಾಗಿ ಬೆಳೆಯುತ್ತಿದೆ. ಟಿವಿ ರಿಪೇರಿಯ ಅನುಭವದೊಂದಿಗೆ ಹಿಡಿದು ಇವತ್ತು ಪುತ್ತೂರಿಗೆ ಹೆಮ್ಮೆ ತರುವ ಕೆಲಸ ಮಾಡಿದ್ದಾರೆ ಎಂದರು. ನಾನು ಕಂಡುಕೊಂಡಂತೆ ಇವರೊಬ್ಬರು ಕನಸುಗಾರ. ಇವರ ವಿಶೇಷತೆ ಏನು ಅಂತ ಹೇಳಿದ್ರೆ, ಕನಸು ಕಾಣೋದು ಮಾತ್ರ ಅಲ್ಲ, ಕನಸನ್ನು ನನಸು ಮಾಡ್ತಾರೆ. ಹಂತ ಹಂತವಾಗಿ ಈ ಸಂಸ್ಥೆ ಬೆಳೀತಾ ಇದೆ. ಟಿವಿ ಕ್ಲಿನಿಕ್ ಅಂದ್ರೆ ಬಹಳ ಒಂದು ಸಣ್ಣ ರೀತಿಯಲ್ಲಿ ರಿಪೇರಿ ಮಾಡುವ ಒಂದು ಸರ್ವಿಸ್ ಔಟ್ಲೆಟ್ ಆಗಿ ಶುರು ಮಾಡಿರೋರು. ಆಮೇಲೆ ಆಗ ಇದು ಬಂದಿತ್ತು, ನಮ್ಮ ಡಿಶ್ ಟಿವಿಯ ಟ್ರೆಂಡ್ ಇತ್ತು, ಅದನ್ನು ಕ್ಯಾಚ್ ಮಾಡಿದ್ರು. ಡಿಶ್ ಟಿವಿ ಇದರಲ್ಲಿ ಇವರು ಹೈಯೆಸ್ಟ್ ಸೇಲ್ಸ್ ಮಾಡಿದ್ದಾರೆ ನನಗೆ ತಿಳಿದ ಹಾಗೆ. ಅದು ಸನ್ ಟಿವಿ ಇರ್ಬೋದು ಅಥವಾ ಬೇರೆ ಯಾವುದೋ ವಿಡಿಯೋ ಕಾಲ್ ಇರ್ಬೋದು, ಬೇರೆ ಅದು ಈಗಲೂ ಮಾಡ್ತಾ ಇದ್ದಾರೆ. ಹಳ್ಳಿ ಪ್ರದೇಶದಲ್ಲಿ ಇವತ್ತು ಅದು ಬಹಳ ಪ್ರಸ್ತುತ ಇದೆ. ಆಮೇಲೆ ಅವರು ಈಗಾಗಲೇ ಹೇಳಿದ ಹಾಗೆ ಈ ಟಿವಿ ಪ್ಯಾನಲ್ಗಳು ಅಂದರೆ LED ಪ್ಯಾನಲ್ಗಳ ಇದು ಜಾಸ್ತಿ ಆಗಿದೆ. ಇದು ನಮಗೆಲ್ಲ ಗೊತ್ತಿದೆ. ಬಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ಚೈನಾದಲ್ಲಿ ಆಗ್ತದೆ, ಅದರ ಮೇನ್ ಪಾರ್ಟ್ಸ್ ಇಲ್ಲಿ ಬಂದು ಅಸೆಂಬಲ್ ಆಗ್ತದೆ. ಈ ರೀತಿ ಇರುವಾಗ ಈ ಮುಂದಿನ ಹಂತ ಇವರೊಂದು ಬ್ರ್ಯಾಂಡ್, ಇವರದ್ದೇ ಬ್ರ್ಯಾಂಡ್ ಅನ್ನು ಪರಿಚಯಿಸಿದ್ದಾರೆ. ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ನಮಗೆ ಪುತ್ತೂರಿನವರಿಗೆಲ್ಲ ಒಂದು ಹೆಮ್ಮೆಯ ವಿಷಯ, ಪುತ್ತೂರಿದ್ದೆ SVT ಅದೆಲ್ಲಿ ಅದು ಪುತ್ತೂರಿದ್ದೆ ಟಿವಿ ಅಂತ ಹೇಳ್ಬೋದು ನಾವು, ಪುತ್ತೂರಿನಲ್ಲಿ ಆಗುವಂಥದ್ದು ಅಂತೇಳಿ. ಪುತ್ತೂರಿನಲ್ಲಿ ಬ್ರ್ಯಾಂಡ್ ಆಗ್ತಾ ಉಂಟು. ಇವತ್ತು ಅದನ್ನು ಮ್ಯಾನುಫ್ಯಾಕ್ಚರ್ ಎಲ್ಲಿ ಆಗ್ತಂದ್ರೆ ಅದು ಪ್ರಶ್ನೆ ಬರೋದಿಲ್ಲ. ಯಾಕಂತೇಳಿ ಮ್ಯಾನುಫ್ಯಾಕ್ಚರ್ ಮಾಡೋದು ಅದೊಂದು ಸ್ಪೆಷಲೈಸ್ಡ್ ಜಾಬ್, ಮಾರ್ಕೆಟಿಂಗ್ ಮಾಡುವಂಥದ್ದು ಇನ್ನೊಂದು ಸ್ಟ್ರೀಮ್ ಆಫ್ ಬಿಸ್ನೆಸ್. ಹಾಗೆ ಈ ಸ್ಟ್ರೀಮನ್ನು ಇಟ್ಕೊಂಡಿದ್ದಾರೆ. ಖಂಡಿತ ಯಶಸ್ವಿ ಆಗ್ತದೆ. ಜಿಎಲ್ ಬಲರಾಮ ಆಚಾರ್ಯ ಅವರು ನೂತನ ಬ್ರ್ಯಾಂಡ್ನ ಎಸ್ಟಿವಿಸಿಯ ಪ್ರಥಮ ಖರೀದಿ ಮಾಡಿದರು. ಖರೀದಿ ಮಾಡಿದ ಟಿವಿಯನ್ನು ನಮ್ಮದೇ ಜಿಎಲ್ ಮಾಲ್ನಲ್ಲಿ ಅಳವಡಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗಣೇಶ್ ಪ್ರಸಾದ್ ಹೋಟೆಲ್ ಮಾಲಕ ಗೋಪಾಲಕೃಷ್ಣ ಹೇರಾಳೆ, ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪ್ರಧಾನ ಕಾರ್ಯದರ್ಶಿ ಉಲ್ಲಾಸ್ ಬೈ, ಸಂಸ್ಥೆಯ ಮಾಲಕರ ತಂದೆ ವೆಂಕಟರಮಣ ಭಟ್ ಹಾಗೂ ತಾಯಿ ರತ್ನಾವತಿ ಸಹಿತ ಹಲವಾರು ಮಂದಿ ಗಣ್ಯರು ಉಪಸ್ಥಿತರಿದ್ದರು. ಸಂಸ್ಥೆಯ ಮಾಲಕರ ಪತ್ನಿ ಸ್ಮಿತಾ ಶಂಕರ್, ಪಶುಪತಿ ಎಂಟರ್ಪ್ರೈಸಸ್ನ ಅನ್ನಪೂರ್ಣ ವಿವಿಧ ಕಾರ್ಯಕ್ರಮ ನಿರ್ವಹಿಸಿದರು. ಸಂಸ್ಥೆಯ ಮಾಲಕರ ಅಣ್ಣ ಪಶುಪತಿ ಶರ್ಮಾ ಸ್ವಾಗತಿಸಿ ವಂದಿಸಿದರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.